ದಿವ್ಯವಾಣಿ 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 ದಿವ್ಯವಾಣಿ. ದೇವರು ಪ್ರೀತಿ ಸ್ವರೂಪಿ. ಆ ಪ್ರೀತಿ ಸ್ವರೂಪಿ ದೇವರ ಸದೃಶ ಮುಖವೇ ಪ್ರಭು ಯೇಸು ಕ್ರಿಸ್ತ. ಆ ಸದೃಶ ಮುಖ ಯೇಸು ಕ್ರಿಸ್ತರ ಪ್ರೀತಿಯನ್ನು ನಾವು ಅನುಭವಿಸಲು, ಆ ಪ್ರೀತಿಯನ್ನು ನಾವು ಜೀವಿಸಲು ಹಾಗೂ ಆ ಪ್ರೀತಿಯನ್ನು ಪರಸ್ಪರ ಹಂಚಲು ನಾವು ಕರೆಯನ್ನು ಹೊಂದಿದ್ದೇವೆ. ಒಬ್ಬ ಕುಡುಕನಿದ್ದ. ದಿನ ಬೆಳಗಾದರೆ ಕುಡಿಯೋದೇ ಆತನ ಚಾಳಿ. ಕುಡಿದು ಕುಡಿದು ತನ್ನ ಹೊಲಗದ್ದೆಗಳನ್ನೆಲ್ಲ ಮಾರಿದ. ಮನೆಯಲ್ಲಿರುವಂತಹ ಪಾತ್ರೆ ಪಗಡೆಗಳನ್ನೆಲ್ಲ ಮಾರಿದ. ಗೆಳೆಯರೊಡನೆ ಸಾಲ ಮಾಡಿದ. ತನ್ನ ಹೆಂಡತಿ ಹಾಗೂ ಮಕ್ಕಳ ಮೈಮೇಲಿದ್ದಂತಹ ಆಭರಣಗಳನ್ನು ಮಾರಿದ. ಕೊನೆಗೆ ಯಾವ ಹಂತಕ್ಕೆ ಬಂದನೆಂದರೆ ತನ್ನ ಕೈಯಲ್ಲಿರುವಂತಹ ವಾಚು, ಬೆಲೆ ಬಾಳುವಂತಹ ವಸ್ತ್ರಗಳನ್ನು ಕೂಡ ಮಾರುವಂತಹ ಹಂತಕ್ಕೆ ಬಂದು ಕುಡಿಯಲಾರಂಭಿಸಿದ. ಅದು ಮುಗಿದಾಗ ಅಲ್ಲಿ ಇಲ್ಲಿ ಕೈ ಚಾಚಿ ಜನರಲ್ಲಿ ಬೇಡುತ್ತಾ ಕುಡಿಯಲಾರಂಭಿಸಿದ. ತದನಂತರ ಸಣ್ಣ ಪುಟ್ಟ ಸಾಮಾನುಗಳನ್ನು ಕದ್ದು ಮಾರಿ ಕುಡಿಯಲಾರಂಭಿಸಿದ. ಎಲ್ಲವೂ ಕೂಡ ಚೆನ್ನಾಗಿದ್ದಂತಹ ಕುಟುಂಬ ಈತನ ಈ ಒಂದು ಕುಡಿತದ ಚಟಕ್ಕೆ ಬಲಿಬಿದ್ದು ಸರ್ವ ನಾಶ ಆಗುವಂತಹ ಹಂತಕ್ಕೆ ತಲುಪಿತು. ಈ ಕುಟುಂಬದ ಈ ಪರಿಸ್ಥಿತಿಯನ್ನು ನೋಡಿದಂತಹ ಯಾರೋ ಪುಣ್ಯಾತ್ಮ ಈ ನಮ್ಮ ಕುಡುಕನನ್ನು ಯಾವುದೋ ಒಂದು ಧ್ಯಾನಕೂಟಕ್ಕೆ ಕರೆದುಕೊಂಡು ಹೋದ. ಒಲ್ಲದ ಮನಸ್ಸಿನಿಂದ ಆತ ಹೋದ, ಆದರೆ ಒಲ್ಲುವ ಮನಸ್ಸಿನಿಂದ ಆತ ಮರಳಿ ಬಂದ. ಕುಡಿತವನ್ನು ಬಿಟ್ಟ. ಕೆಲಸಕ್ಕೆ ಹೋಗಲು ಆರಂಭಿಸಿದ. ದುಡಿದ. ಮನೆಗೆ ಬೇಕಾದಂತಹ ವಸ್ತುಗಳನ್ನು, ಊಟಕ್ಕೆ ಬೇಕಾದಂತಹ ವಸ್ತುಗಳನ್ನು, ಮಕ್ಕಳಿಗೆ ಬೇಕಾದಂತಹ ಫೀಸ್ ಕಟ್ಟಲಿಕ್ಕೆ ಬೇಕಾದಂತಹ ದುಡ್ಡನ್ನು ಎಲ್ಲವನ್ನ ಈ ರೀತಿ ಮನೆಯ ಆ ಒಂದು ನಿರ್ವಹಣೆಯನ್ನು ಮಾಡಲು ಆತನು ಆರಂಭಿಸಿದ. ಕುಡಿತವನ್ನು ಬಿಟ್ಟು 5-6 ತಿಂಗಳುಗಳಾಗಿರಬೇಕು. ಒಂದು ದಿವಸ ಆತನು ರಸ್ತೆಯಲ್ಲಿ ನಡೆದುಕೊಂಡು ಹೋಗುತ್ತಿರಬೇಕಾದರೆ ಆತನ ಹಳೆಯ ಗೆಳೆಯರು ಮತ್ತೆ ಆತನನ್ನು ನೋಡಿ ಕರೆಯತೊಡಗಿದರು. ಏನೋ ಮಾರೆಯ, ನೀನು ಕಾಣ್ತಾ ಇಲ್ವಲ್ಲ, ನೀನು ನಮ್ಮ ಜೊತೆ ಯಾಕೆ ಬರ್ತಾ ಇಲ್ಲ? ನಿನ್ನನ್ನು ಬಾರ್ನಲ್ಲಿ ನೋಡದೆ, ಇಸ್ಪೀಟ್ ಅಡ್ಡೆಯಲ್ಲಿ ನೋಡದೆ, ಇಸ್ಪೀಟ್ ಅಡ್ಡೆ ಬಾರ್ ಎಲ್ಲ ಬಿಕೋ ಅಂತ ಇದೆ ಮಾರಿಯ, ಬಾ ನಮ್ಮ ಜೊತೆ ಯಾಕೆ ಬರ್ತಾ ಇಲ್ಲ? ಆಗ ಆತ ಹೇಳ್ದ, ದಯವಿಟ್ಟು ನನ್ನನ್ನು ಕ್ಷಮಿಸಿ, ನಾನು ಕುಡಿತ ಬಿಟ್ಟಿದ್ದೇನೆ. ಏನು, ನೀನು ಕುಡಿತ ಬಿಟ್ಟಿದ್ದೀಯಾ? ಹೌದು, ನಾನು ಕುಡಿತ ಬಿಟ್ಟಿದ್ದೇನೆ. ನಾನು ಯೇಸುವಿನ ಸ್ಪರ್ಶ ಪಡೆದಿದ್ದೇನೆ. ಆ ಯೇಸುವಿನ ಸ್ಪರ್ಶದ ಕಾರಣ ನಾನು ನನ್ನ ಕುಡಿತವನ್ನು ಬಿಟ್ಟಿದ್ದೇನೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ತಕ್ಷಣ ಆತನ ಗೆಳೆಯರು ವ್ಯಂಗ್ಯ ಮಾಡಿದರು. ಏನು, ನೀನು ಕುಡಿತ ಬಿಟ್ಟಿದ್ದೀಯಾ? ಅದು ಕೂಡ ಆ ಯೇಸುವಿನ ಕಾರಣ? ಯಾವ ಯೇಸು? ಕಾನಾ ನಗರದಲ್ಲಿ ನೀರಿದ್ದದ್ದನ್ನು ವೈನ್ ಮಾಡಿದಂಥ ಯೇಸುವನ್ನು ನೀನು ನಂಬಿ ಕುಡಿತ ಬಿಟ್ಟಿದ್ದೀಯಲ್ಲ, ಆ ಯೇಸು ವೈನ್ ಮಾಡಿದ್ದು ಏನಕ್ಕಂತ ತಿಳ್ಕೊಂಡಿದ್ದೀಯಾ? ಆಗ ಆ ವ್ಯಕ್ತಿ ಹೇಳ್ತಾನೆ, ಸ್ವಾಮಿ, ಕಾನಾ ನಗರದಲ್ಲಿ ಆ ಯೇಸು ನೀರಿದ್ದದ್ದನ್ನು ವೈನ್ ಮಾಡಿದ್ದು ನಾನು ನೋಡಿಲ್ಲ, ಆ ಅನುಭವ ನನಗಾಗಿಲ್ಲ. ಆದರೆ ನಾನು ದಿನನಿತ್ಯವೂ ಕುಡಿಯುತ್ತಿದ್ದಂತಹ ಬಿಯರ್, ವಿಸ್ಕಿ, ಬ್ರಾಂದಿಗಳನ್ನು ಇಂದು ನನ್ನ ಹೆಂಡತಿಗಳು ಹಾಗೂ ಮಕ್ಕಳು ಊಟ ಮಾಡುವಂಥ ಅನ್ನ ಸಾಂಬಾರಾಗಿ ಪರಿವರ್ತನೆ ಮಾಡೋದನ್ನು ನಾನು ಪ್ರತಿನಿತ್ಯವೂ ಕೂಡ ಅನುಭವಿಸುತ್ತಿದ್ದೇನೆ. ಆ ಯೇಸುವಿನ ಸ್ಪರ್ಶ ನನಗಾಗಿದೆ. ಇಂತಹ ಯೇಸುವನ್ನು ನಾನು ಬಿಟ್ಟು ಬರೋದಿಲ್ಲ, ನನ್ನನ್ನು ಕ್ಷಮಿಸಿ. ಕಾನಾ ನಗರದಲ್ಲಿ
ನೀರು ಇದ್ದಿದ್ದನ್ನು ವೈನ್ ಮಾಡಿದಂಥ ಯೇಸುವನ್ನು ನಾನು ಅನುಭವಿಸಿಲ್ಲ, ಆ ಅನುಭವ ನನಗಾಗಲಿಲ್ಲ. ಆದರೆ ನಾನು ದಿನನಿತ್ಯವೂ ಕುಡಿಯುತ್ತಿದ್ದಂಥ ಬಿಯರ್, ವೈನು, ಬ್ರಾಂದಿಗಳನ್ನು ನನ್ನ ಹೆಂಡತಿ ಮಕ್ಕಳು ತಿನ್ನುವ ಅನ್ನ ಸಾಂಬಾರಾಗಿ ಪರಿವರ್ತನೆ ಮಾಡಿರುವಂತಹ ಯೇಸುವಿನ ಅನುಭವವನ್ನು ನಾನು ಪಡೆದಿದ್ದೇನೆ. ಎಂತಹ ಅದಮ್ಯ ವಿಶ್ವಾಸದ ನುಡಿಗಳು ಇವು! ಒಬ್ಬ ವ್ಯಕ್ತಿಗೆ ಯೇಸುವಿನ ಪ್ರೀತಿಯ, ಮಮತೆಯ, ಕರುಣೆಯ ಸ್ಪರ್ಶ ಆದಾಗ ಮಾತ್ರ ಅಂತರಾಳದಿಂದ ಹೊರಡುವಂತಹ ಮಾತುಗಳು ಸಾಧ್ಯ. ಇದು ಅಂತಹ ವ್ಯಕ್ತಿಗೆ ಅಂತಹ ಸ್ಪರ್ಶ ಇದಾಗಿತ್ತು. ಪ್ರಿಯರೇ, ಯೇಸುವಿನ ಪ್ರೀತಿ, ಯೇಸುವಿನ ಮಮತೆ, ಯೇಸುವಿನ ಸ್ಪರ್ಶಕ್ಕೆ ಇರುವಂತಹ ಶಕ್ತಿ ಅಂತಹದ್ದು. ಇದುವರೆಗೆ ಆತನು ಪಾಪ ಮಾಡಿದ, ಇದುವರೆಗೆ ಆತನು ಕೆಟ್ಟ ಹಾದಿಯಲ್ಲಿ ಹೋದ, ಇದುವರೆಗೆ ಆತನು ಹೆಂಡತಿಗೆ ಹೊಡೆದ, ಮಕ್ಕಳಿಗೆ ಆತನು ಹಸಿವಿನಲ್ಲಿ ಬೀಳಲು ಮಾಡಿದ. ಆದರೆ ಯೇಸುವಿನ ಸ್ಪರ್ಶದ ಕಾರಣ, ಯೇಸುವಿನ ಪ್ರೀತಿಯ ಸ್ಪರ್ಶದ ಕ್ಷಣದ ಕಾರಣ ಎಲ್ಲವೂ ಕೂಡ ಬದಲಾವಣೆ ಆಯಿತು. ಇದು ಯೇಸುವಿನ ಪ್ರೀತಿಗೆ ಇರುವಂಥ ಶಕ್ತಿ, ಇದು ಯೇಸುವಿನ ಕರುಣೆಗಿರುವಂಥ ಶಕ್ತಿ, ಇದು ಯೇಸುವಿನ ಕ್ಷಮೆಗಿರುವಂತಹ ಶಕ್ತಿ. ಪ್ರಿಯರೇ, ಯೇಸುವಿನ ಶಕ್ತಿ ಪ್ರೀತಿ ಹಾಗೂ ಕ್ಷಮೆ. ಯೇಸುವಿನ ಇಡೀ ಬೋಧನೆ ಹಾಗೂ ಜೀವನ ಈ ಎರಡು ಶಬ್ದಗಳ ಮೇಲೆ ನಿಂತಿದೆ. ಪ್ರೀತಿ ಹಾಗೂ ಕ್ಷಮೆ, ಈ ಎರಡು ಮೌಲ್ಯಗಳ ಮೇಲೆ ನಿಂತಿದೆ. ಇವತ್ತು ನಾನು ನಿಮಗೆ ಕೆಲವೊಂದು ವಿಶೇಷವಾದಂಥ ಯೇಸುವಿನ ಗುಣಗಳ ಪರಿಚಯ ಮಾಡಿಕೊಡ್ಬೇಕಂತಿದ್ದೀನಿ. ಖಂಡಿತವಾಗಿಯೂ ಕೂಡ ಬೇರೆ ದಿನಗಳು ಮಾಡಿದಂಥ ಪ್ರಬೋಧನೆಯಂತಲ್ಲ ಇಂದಿನ ದಿನ. ಇವತ್ತು ನಾನು ಯೇಸುವಿನಲ್ಲಿ ಇದ್ದಂತಹ ದೌರ್ಬಲ್ಯಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕಿದ್ದೀನಿ. ಯೇಸುವಿನಲ್ಲಿದ್ದಂತಹ ವೀಕ್ನೆಸಸ್ಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕೆಂದಿದ್ದೇನೆ. ಯೇಸುವಿನ ದೌರ್ಬಲ್ಯಗಳು, ಯೇಸುವಿಗೂ ಕೂಡ ದೌರ್ಬಲ್ಯಗಳಿವೆಯೇ? ಹೌದು, ಯೇಸುವಿಗೆ ಹಲವಾರು ದೌರ್ಬಲ್ಯಗಳು. ಆದರೆ ಈ ದೌರ್ಬಲ್ಯಗಳು ಯೇಸುವಿಗೆ ಇದ್ದಿದ್ದು ಕಾರಣ ಅವರ ಪ್ರೀತಿಯ ಹಾಗೂ ಕ್ಷಮೆಯ ಆ ಗುಣಗಳ ಕಾರಣ. ಪ್ರಿಯರೇ, ನಿಮ್ಗೆ ಗೊತ್ತಿದೆಯೇ ಯೇಸುವಿನ ಮೊದಲ ದೌರ್ಬಲ್ಯ, ದ ಫಸ್ಟ್ ವೀಕ್ನೆಸ್ ಆಫ್ ಜೀಸಸ್? ಯೇಸುವಿಗೆ ತುಂಬ ಮರೆವು. ಶಿಲುಬೆಯ ಮೇಲೆ ನೋಡಿ ಏನಾಗುತ್ತೆ? ಆ ಕಡೆ ಒಬ್ಬ ಕಳ್ಳ, ಈ ಕಡೆ ಒಬ್ಬ ಕಳ್ಳ. ಒಬ್ಬ ಕಳ್ಳ ಮೂದಲಿಸುತ್ತಾನೆ, ಇನ್ನೊಬ್ಬ ಕಳ್ಳ ಹೇಳುತ್ತಾನೆ, ಸ್ವಾಮಿ, ಸ್ವರ್ಗಕ್ಕೆ ಹೋಗುವಾಗ ನೀವು ನನ್ನನ್ನು ನೆನಪಿಸಿಕೊಳ್ಳಿ. ತಕ್ಷಣ ಯೇಸು ಹೇಳುತ್ತಾರೆ, ಹಿಂದೆ ನೀನು ನನ್ನ ಜೊತೆ ಪರಂಧಾಮದಲ್ಲಿರುವೆ. ಯೇಸು ದೇವಪುತ್ರ. ಈ ಕಳ್ಳ ತನ್ನ ಬದುಕಿಡೀ ಮಾಡಿದಂಥ ಎಲ್ಲ ಕಳ್ಳತನಗಳನ್ನು, ಮೋಸಗಳನ್ನು, ಅನಾಚಾರಗಳನ್ನು ಯೇಸುವಿಗೆ ಆ ಕ್ಷಣದಲ್ಲಿ ಖಂಡಿತವಾಗಿಯೂ ಕೂಡ ಆತನು ಕ್ಷಮೆ ಕೇಳುವಾಗ ಆ ಯೇಸುವಿನ ಮನಸ್ಸಿಗೆ ಬಂದಿರಬೇಕು. ಆದರೆ ಆ ಕ್ಷಣದಲ್ಲಿ ಅವೆಲ್ಲವನ್ನ ಯೇಸು ಮರೆತು ಬಿಡುತ್ತಾರೆ. ತಕ್ಷಣ ಹೇಳುತ್ತಾರೆ, ಸ್ವಾಮಿ, ತಕ್ಷಣ ಹೇಳುತ್ತಾರೆ ಯೇಸು, ಹಿಂದೆ ನೀನು ನನ್ನ ಜೊತೆ ಪರಂಧಾಮದಲ್ಲಿರುವೆ. ಯೇಸುವಿಗೆ ಮರೆವು ಅಲ್ಲವೇ? ಲೂಕನ ಶುಭ ಸಂದೇಶ 7ನೇ ಅಧ್ಯಾಯದಲ್ಲಿ ಒಂದು ಘಟನೆ ನಡೆಯುತ್ತೆ. ಯೇಸು ಕ್ರಿಸ್ತರು ಒಬ್ಬ ಫರಿಸಾಯನ ಮನೆಗೆ ಊಟಕ್ಕೆ ಹೋಗುತ್ತಾರೆ. ಫರಿಸಾಯ ಆತನು ನಿಜವಾಗಿ ಕೂಡ ಮೋಶೆಯ ಧರ್ಮಶಾಸ್ತ್ರವನ್ನು, ನಿಯಮಗಳನ್ನು ಪಾಲಿಸುವಾತ. ಅಂಥವನ ಮನೆಗೆ ಊಟಕ್ಕೆ ಹೋದಾಗ ಒಬ್ಬ ಪತಿತೆ ಸ್ತ್ರೀ, ಎಲ್ಲ ರೀತಿಯ ತಪ್ಪುಗಳನ್ನು ಮಾಡುವಂಥ ಸ್ತ್ರೀ ಅಳುಕುತ್ತಾ ಒಂದು ಸಣ್ಣ ಪಾತ್ರೆಯಲ್ಲಿ ಸುಗಂಧ ತೈಲವನ್ನು ತರುತ್ತಾಳೆ. ಮೆಲ್ಲಗೆ ಯೇಸುವಿನ ಪಾದದ ಬಳಿ ಕುಳಿತುಕೊಳ್ಳುತ್ತಾಳೆ. ಆ ಒಂದು ಯೇಸುವಿನ ಪಾದವನ್ನು ತನ್ನ ತೈಲದಿಂದ ಹಚ್ಚಿ ಮಾಲಿಶ್ ಮಾಡುತ್ತಾಳೆ. ತಕ್ಷಣ ಫರಿಸಾಯ ಅಂದುಕೊಳ್ಳುತ್ತಾನೆ, ಓ, ಈಗ ಇದೆ ಈ ಪತಿತೆ ಸ್ತ್ರೀಗೆ, ಯೇಸು ಖಂಡಿತವಾಗಿಯೂ ಕೂಡ ಆಕೆ ಮಾಡಿದಂಥ ಪಾಪವನ್ನು ದೂಷಿಸುತ್ತಾರೆ ಅಂದುಕೊಂಡು. ಆಗ ಫರಿಸಾಯನನ್ನು ನೋಡಿ ಯೇಸು ಹೇಳುತ್ತಾರೆ, ಈಕೆಯನ್ನು ನೋಡಿದೆಯಾ? ನಾನು ನಿನ್ನ ಮನೆಗೆ ಬಂದಾಗ ನೀನು ನನ್ನ ಕಾಲಿಗೆ ನೀರು ಕೊಡಲಿಲ್ಲ. ಈಕೆ ಆದರೂ ನನ್ನ ಪಾದಗಳನ್ನು ತನ್ನ ಕಣ್ಣೀರಿನಿಂದ ತೊಳೆದು ತಲೆಗೂದಲಿನಿಂದ ಒರೆಸಿರುವಳು. ನನಗೆ ಮುತ್ತಿಟ್ಟು ನೀನು ಸ್ವಾಗತಿಸಲಿಲ್ಲ. ಈಕೆ ಒಳಗೆ ಬಂದಾಗಿನಿಂದ ನನ್ನ ಪಾದಕ್ಕೆ ಮುತ್ತಿಡುತ್ತಿದ್ದಾಳೆ. ಯೇಸು ಕ್ರಿಸ್ತರು ಆ ಕ್ಷಣದಲ್ಲಿ ಆ ಮಹಿಳೆ ಮಾಡಿದಂಥ ಎಲ್ಲ ಪಾಪಗಳನ್ನು ಮರೆತು ಬಿಟ್ಟರು.
ತದನಂತರ ಹೇಳುತ್ತಾರೆ, ಈಕೆ ಮಾಡಿದ ಪಾಪಗಳು ಅಪಾರವಾದರೂ ಅವುಗಳನ್ನು ಕ್ಷಮಿಸಲಾಗಿವೆ, ಕಾರಣ ಈಕೆ ತೋರಿಸಿರುವ ಅಧಿಕವಾದಂತಹ ಪ್ರೀತಿ. ಎಂತಹ ಮರೆವು ಪ್ರಿಯರೇ, ಎಂತಹ ಮರೆವು! ಯೇಸು ಕ್ರಿಸ್ತರ ಮರೆವು ಅಗಾಧವಾದುದು. ದುಂದುಗಾರನ ಮಗನ ಸಾಮತಿ ನಿಮಗೆ ಗೊತ್ತಿದೆ. ದುಂದುಗಾರ ಮಗ ಹಾಗೂ ದುಂದುಗಾರ ಅಪ್ಪ. ಯಾರು ದುಂದುಗಾರ, ಅಪ್ಪನೋ ಮಗನೋ? ನಾವೇ ನಮ್ಮನ್ನು ಕೇಳಬೇಕು. ದುಂದು ವೆಚ್ಚ ಮಾಡೋರು ಯಾರು? ಅಪ್ಪನೋ ಮಗನೋ? ಮಗ ಅಪ್ಪನ ಆಸ್ತಿಯನ್ನು ತೆಗೆದುಕೊಂಡು ಹೋಗಿ ಆತನು ಹಾಳು ಮಾಡಿದ, ವೇಶ್ಯರಿಗೆ ಸುರಿದ, ಕಳ್ಳ ಕಾಕರಿಗೆ, ತನ್ನ ಗೆಳೆಯರಿಗೆ ಹಂಚಿದ ಎಲ್ಲವನ್ನ ಕಳ್ಕೊಂಡ ಮೇಲೆ ಮತ್ತೆ ಪುನಃ ಅದೇ ಅಪ್ಪನ ಹತ್ರ ಬರ್ತಾನೆ. ಅಪ್ಪ, ನಾನು ತಪ್ಪು ಮಾಡಿದೆ ಅಂತ ಹೇಳ್ಕೊಂಡು. ಆಗ ತಕ್ಷಣ ಅಪ್ಪ ಆ ಕ್ಷಣದಲ್ಲಿ ಎಲ್ಲವನ್ನ ಮರೆತು ಆ ಮಗನನ್ನು ಅಪ್ಪಿ ಮುದ್ದಾಡಿ, ಮಗನೇ ನನ್ನ ಜೊತೆಗೆ ಬಾ ಅಂತ ಹೇಳ್ಕೊಂಡು ಬಂದು ಹಬ್ಬ ಮಾಡುತ್ತಾರಲ್ಲ, ಇಂತಹ ಒಂದು ಅಪ್ಪ ಎಂತಹ ಒಂದು ದುಂದು ವೆಚ್ಚ ಮಾಡ್ತಾರೆ ಆ ಪ್ರೀತಿಯನ್ನು. ಆ ಕ್ಷಣದಲ್ಲಿ ಹೇಗೆ ಆ ಅಪ್ಪನಿಗೆ ಮರೆಯು ಸಾಧ್ಯ ಆಯಿತು? ಇಂತಹ ಸಾಮರ್ಥ್ಯವನ್ನು ಯಾಕೆ ಯೇಸು ಹೇಳುತ್ತಾರೆ? ಯಾಕಂದರೆ ಯೇಸು ನಮಗೆ ತೋರಿಸಿಕೊಡುತ್ತಾರೆ, ನಮ್ಮ ಯೇಸುವಿಗೆ ಒಂದೇ ಒಂದು ಗೊತ್ತು, ಪ್ರೀತಿ ಹಾಗೂ ಕ್ಷಮೆ. ಆ ಪ್ರೀತಿ ಹಾಗೂ ಕ್ಷಮೆಯ ಕಾರಣ ಅವರಿಗೆ ಮರೆವು. ಇದು ಅವರ ಮೊದಲ ದೌರ್ಬಲ್ಯ. ಎರಡನೇದು, ನಮ್ಮ ಯೇಸುವಿಗೆ ಲೆಕ್ಕ ಬರೋಲ್ಲ. ಈಸ್ ಪೂರ್ ಇನ್ ಮ್ಯಾಥಮ್ಯಾಟಿಕ್ಸ್. ಒಂದು ವೇಳೆ ನಮ್ಮ ಆಧುನಿಕ ಶಾಲೆಗಳಿಗೆ ನಮ್ಮ ಯೇಸು ಹೋಗ್ತಿದ್ದರೆ LKG UKGನೂ ಪಾಸ್ ಆಗ್ತಿರ್ಲಿಲ್ವೇನೋ? ನಿಮಗೆ ಆಶ್ಚರ್ಯ ಆಗ್ಬೋದು. ನೋಡಿ, ಒಂದು ಸಾಮತಿ ಇದೆ. ಕಾಣದೆ ಹೋದಂತಹ ಕುರಿ. 100 ಕುರಿಗಳಿದ್ವು. ಕುರುಬ ಇದ್ದ, ಆ ಕುರಿಗಳನ್ನು ಮೇಯಿಸ್ತಾ ಇದ್ದ. ನೋಡ್ತಾ ಇರಬೇಕಾದ್ರೆ, ಲೆಕ್ಕ ಮಾಡಬೇಕಾದ್ರೆ ಒಂದು ಕುರಿ ತಪ್ಪಿ ಹೋಗಿದೆ. ಆ ಕುರುಬ ಏನು ಮಾಡ್ತಾನೆ? 99 ಕುರಿಗಳನ್ನು ಇಲ್ಲೇ ಬಿಡ್ತಾರೆ, ಒಂದು ಕುರಿಯನ್ನು ಹುಡುಕಿಕೊಂಡು ಹೋಗುತ್ತಾನೆ. ಇದು ಎಂತ ಲೆಕ್ಕ ಸ್ವಾಮಿ? 99 ಕುರಿಗಳನ್ನು ಅಲ್ಲೇ ಬಿಟ್ಟು ಹೋಗ್ತಾರೆ. ತೋಳಗಳು ಬಂದು 99 ಕುರಿಗಳಲ್ಲಿ ಕೆಲವು ಕುರಿಗಳನ್ನು ಎತ್ಕೊಂಡು ಹೋದರೆ, ನರಿಗಳು ಬಂದು ಕೆಲವು ಕುರಿಗಳನ್ನು ಎತ್ಕೊಂಡು ಹೋದರೆ, ಚಿರತೆಗಳು ಬಂದು ಕೆಲವು ಕುರಿಗಳನ್ನು ತಿನ್ಕೊಂಡು ಹೋದರೆ, ಯಾರ ಕಳ್ಳ ಕಾಕರು ಬಂದು ಕುರಿಗಳನ್ನು ಎತ್ಕೊಂಡು ಹೋದರೆ. ಆದರೆ ಆ ಕುರುಬನಿಗೆ ಆ ಕುರಿಗಳ ಚಿಂತೆ ಇಲ್ಲ. ತಪ್ಪಿ ಹೋದಂಥ ಒಂದು ಕುರಿಯನ್ನು ಹುಡುಕಿಕೊಂಡು ಹೋಗುತ್ತಾರೆ. ಅಂದರೆ ಈ ಕುರುಬನ ಲೆಕ್ಕ 99 ಒಂದಕ್ಕಿಂತ ಕಡಿಮೆ, 99 ಸಣ್ಣದು, ಒಂದು ದೊಡ್ಡದು. ಇದೆಂತಹ ಲೆಕ್ಕ, ಇದೆಂತಹ ಮ್ಯಾಥಮೆಟಿಕ್ಸ್! ಜಕ್ಕಾಯನ ಮನೆಗೆ ಯೇಸು ಹೋಗುತ್ತಾರೆ. ಜಕ್ಕಾಯ ಸುಂಕ ವಸೂಲಿಗಾರ. ಈ ಯಹೂದ್ಯರ ಸುಂಕವನ್ನು ವಸೂಲಿ ಮಾಡಿ ಅದರಲ್ಲಿ ಸ್ವಲ್ಪ ಮೋಸ ಮಾಡಿ ತನ್ನ ಜೇಬಿಗೆ ಉಳಿಸಿ ಸ್ವಲ್ಪವನ್ನು ಆತನು ರೋಮ್ ಚಕ್ರವರ್ತಿಗೆ ಕೊಡುತ್ತಿದ್ದಂತಹ ಮನುಷ್ಯ. ಜೀವನ ಪೂರ್ತಿ ಮೋಸ ಮಾಡಿದಂತಹ ಮನುಷ್ಯ ಯೇಸು ಬರುತ್ತಾನೆಂದು ತಿಳಿದುಕೊಂಡಾಗ ಆತನು ಕುಳ್ಳನಿರುವ ಕಾರಣ ಮರ ಹತ್ತಿ ಹೋಗುತ್ತಾನೆ. ತದನಂತರ ಯೇಸುವನ್ನು ನೋಡಲು ತವಕ ಪಡುತ್ತಾನೆ. ಯೇಸುವನ್ನು ನೋಡಲು ತವಕ ಪಟ್ಟಿದ್ದೇ ಸಾಕು ಯೇಸುವಿಗೆ. ಜಕ್ಕಾಯ, ಒಡನೆ ಇಳಿದು ಬಾ, ನಿನ್ನ ಮನೆಗೆ ನಾನು ಇವತ್ತು ಊಟಕ್ಕೆ ಬರುತ್ತೇನೆಂದು ಹೇಳಿಕೊಂಡು ಅವರ ಮನೆಗೆ ಊಟಕ್ಕೆ ಹೋಗುತ್ತಾರಲ್ಲ ಸ್ವಾಮಿ. ಇದು ಎಂತಹ ಲೆಕ್ಕ! ಇದುವರೆಗೆ ಜಕ್ಕಾಯ ಮಾಡಿದಂತಹ, ತಪ್ಪಿಸಿದಂಥ ಎಲ್ಲ ಲೆಕ್ಕವನ್ನು, ಮಾಡಿದಂಥ ಎಲ್ಲ ಮೋಸವನ್ನು ಮರೆತು ಅವನ ಮನೆಗೆ ಊಟಕ್ಕೆ ಹೋಗುತ್ತಾರಲ್ಲ, ಇದೆಂಥ ಲೆಕ್ಕ ಸ್ವಾಮಿ? ಹೌದು, ಇದು ಯೇಸುವಿನ ದೌರ್ಬಲ್ಯ. ಯೇಸುವಿಗೆ ಒಂದೇ ಗೊತ್ತು, ಪ್ರೀತಿ ಹಾಗೂ ಕ್ಷಮೆ. ಪ್ರಿಯರೇ, ಯೇಸುವಿಗೆ ನಿಮ್ಮ ಪ್ರಕಾರ ಆಧುನಿಕ ಚರ್ಚೆ, ತರ್ಕಶಾಸ್ತ್ರ ಅವರಿಗೆ ಗೊತ್ತಿಲ್ಲ. ಈಸ್ ಪೂರ್ ಇನ್ ಲಾಜಿಕ್, ಪೂರ್ ಇನ್ ಲಾಜಿಕ್. ತರ್ಕಶಾಸ್ತ್ರ, ಚರ್ಚೆ ಅವರಿಗೆ ಗೊತ್ತಿಲ್ಲ. ಕಳೆದು ಹೋದ ನಾಣ್ಯದ ಸಾಮತಿ ನೋಡಿ. ಆ ವಿಧವೆ ಸ್ತ್ರೀ ತನ್ನ ನಾಣ್ಯವನ್ನು ಕಳೆಯುತ್ತಾಳೆ. ಅದಕ್ಕೋಸ್ಕರ ಏನು ಮಾಡ್ತಾಳೆ? ಕತ್ತಲು ದಿನ ಇಡೀ ಅಲ್ಲಿ ಹುಡುಕುತ್ತಾಳೆ. ಕೊನೆಗೂ ಆಕೆಗೆ ಆ ನಾಣ್ಯ ಸಿಗುತ್ತೆ. ನಾಣ್ಯ ಸಿಕ್ಕಿದ ಮೇಲೆ ಆಕೆಗೆ ಆಗುವಂಥ ಸಂತೋಷಕ್ಕೆ ಪಾರವೇ ಇಲ್ಲ. ಏನು ಮಾಡ್ತಾಳೆ? ಸುಮಾರು 50 ನಾಣ್ಯಗಳಷ್ಟು ಖರ್ಚು ಮಾಡಿ ಊರಿಗೆಲ್ಲ ಊಟ ಹಾಕ್ತಾಳೆ. 1 ನಾಣ್ಯ 50 ನಾಣ್ಯ. ಇದೆಂತಹ ಲಾಜಿಕ್ ಸ್ವಾಮಿ? ಇದೆಂತಹ ತರ್ಕಶಾಸ್ತ್ರ? ಲೂಕನ ಶುಭ ಸಂದೇಶ 15ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, ಯೇಸು ಕ್ರಿಸ್ತರು ಹೇಳ್ತಾರೆ, ಪಶ್ಚಾತ್ತಾಪ ಪಡುವ ಒಬ್ಬ ಪಾಪಿಯ ಕಾರಣ ಇದೇ ದೇವದೂತ ಸಮೂಹವೇ ಸಂತೋಷದಿಂದ ನಲಿದಾಡುವುದು. ಇದರ ಅರ್ಥ, ತಪ್ಪಿ ಹೋದಂಥ ವ್ಯಕ್ತಿ, ತಪ್ಪಿ ಹೋದಂಥ ಕುರಿ, ಪಾಪ ಮಾಡಿದಂಥ ವ್ಯಕ್ತಿ ಮತ್ತೆ ಮರಳಿ ಬಂದಾಗ ಯೇಸು ಕ್ರಿಸ್ತರಲ್ಲಿ ಯಾವ ತರ್ಕಶಾಸ್ತ್ರವೂ ಕೂಡ ನಿಲ್ಲೋದಿಲ್ಲ. ಪ್ರೀತಿಯ ಕಾರಣ, ಕ್ಷಮೆಯ ಕಾರಣ ಆ ಯೇಸು ಸ್ವಾಮಿ ನಮ್ಮನ್ನು ಮತ್ತೆ ಸ್ವೀಕರಿಸುತ್ತಾರೆ. ನಾವೇನು ಮಾಡ್ತೀವಿ? ನಮ್ಮ ನಾಯಿ ಕಳ್ಕೊಂಡಾಗ ಅಡ್ವರ್ಟೈಸ್ಮೆಂಟ್ ಹಾಕ್ತೀವಿ, ನಮ್ಮ ನಾಯಿ ಹುಡುಕಿ ತಂದು ಕೊಟ್ಟವರಿಗೆ ನಿಮಗೆ ಬಹುಮಾನ ತಂದು ಕೊಡ್ತೀವಿ ಅಂತ ಹೇಳ್ಕೊಂಡು. ಸರಿ, ನಾಯಿಯನ್ನು ತಂದು ಕೊಟ್ಟರೆ ತದನಂತರ ಅವರಿಗೆ ಬಹುಮಾನ ಕೊಡೋದನ್ನು ಮರೆತು ಹೋಗ್ತೀವಿ. ಇದು ನಮ್ಮ ಲಾಜಿಕ್. ಆದರೆ ಯೇಸು ಕ್ರಿಸ್ತರ ಲಾಜಿಕ್ ನೋಡಿ,
ನಮ್ಮ ಆಶ್ವಾಸನೆ ನಾವು ಈಡೇರಿಸೋದಿಲ್ಲ, ಆದರೆ ಯೇಸು ಕ್ರಿಸ್ತರು ವಿಚಿತ್ರವಾದಂತಹ ರೀತಿಯಲ್ಲಿ ವರ್ತಿಸ್ತಾರೆ. ನಾಲ್ಕನೇದು, ಯೇಸು ಕ್ರಿಸ್ತರಿಗೆ ವ್ಯವಹಾರ ಜ್ಞಾನ ಇಲ್ಲ. ಈಸ್ ಎ ವೆರಿ ಪುವರ್ ಮ್ಯಾನೇಜರ್. ಒಂದು ವೇಳೆ ಯೇಸು ಕ್ರಿಸ್ತರು ಆಧುನಿಕ ಕಾಲದಲ್ಲಿ ಚುನಾವಣೆಗೆ ನಿಂತಿದ್ರೆ ಅವರು ಖಂಡಿತವಾಗಿಯೂ ಕೂಡ ಡಿಪಾಸಿಟನ್ನು ಕಳ್ಕೊತಿದ್ರು. ಅವರ ಚುನಾವಣೆಯ ಪ್ರಣಾಳಿಕೆ ನೋಡಿ ಸ್ವಾಮಿ ಏನು ಹೇಳ್ತಾರೆ, ನರಿಗಳಿಗೆ ಗುಹೆಗಳುಂಟು, ಆಕಾಶದ ಪಕ್ಷಿಗಳಿಗೆ ಗೂಡುಗಳುಂಟು, ಆದರೆ ನರಪುತ್ರನಿಗೆ ತಲೆ ಇಡುವುದಕ್ಕೂ ಸ್ಥಳವಿಲ್ಲ ಅಂತ ಹೇಳ್ಬಿಟ್ಟು, ಯಾರಿಗಾದರೂ ನನ್ನನ್ನು ಹಿಂಬಾಲಿಸಲು ಮನಸ್ಸಿದ್ದರೆ ನೀವು ನನ್ನನ್ನು ಹಿಂಬಾಲಿಸಿರಿ. ಇದೆಂತಹ ವ್ಯವಹಾರ ಜ್ಞಾನ ಸ್ವಾಮಿ. ಇಂತಹ ರೀತಿಯ ಚುನಾವಣೆಯ ಪ್ರಣಾಳಿಕೆ ಇಟ್ಟುಕೊಂಡು ಅವರು ಪ್ರಚಾರ ಮಾಡಿದರೆ ಯಾರು ಸ್ವಾಮಿ ಬರ್ತಾರೆ? ಅವರು ಆಯ್ಕೆ ಮಾಡಿದಂಥ ಜನರನ್ನು ನೋಡಿ, ಶುಭ ಸಂದೇಶ ಪ್ರಚಾರ ಮಾಡಬೇಕಂತೆ, ಈ ದೇವರ ಪ್ರೀತಿಯ ಬಗ್ಗೆ ಎಲ್ಲ ಕಡೆ, ವಿಶ್ವದ ಎಲ್ಲ ಕಡೆ ಹೇಳಬೇಕಂತ ಹೇಳ್ಕೊಂಡು ಅವರು ಸ್ವರ್ಗಕ್ಕೆ ಹೋಗೋ ಮುನ್ನ ಹೇಳಿದರು. ಯಾರಿಗೆ ಹೇಳಿದರು? ಅವ್ರು ಆಯ್ಕೆ ಮಾಡಿದಂಥ 12 ಶಿಷ್ಯರೆಂಥವರು? ಸುಂಕ ವಸೂಲಿಗಾರ ಮತ್ತಾಯ, ಮತ್ತೆ ಲೂಕ, ಬೆಸ್ತ, ಸಿಮೋನ ಪೇತ್ರ, ಇಂಥವರನ್ನು ಸೇರಿಸಿ, ತದನಂತರ ಸ್ಥಾನಕ್ಕೆ ಆಸೆ ಪಡುತ್ತಿದ್ದಂತಹ ಜೆಬೆದಾಯನ ಮಕ್ಕಳು, ಒಂದು ರೀತಿಯ ಗಾಂಪರ ಗುಂಪು, ಇಂತಹ 12 ಮಂದಿ ಶಿಷ್ಯರನ್ನು ಸೇರಿಸಿಕೊಂಡು ಏನೂ ಕೂಡ ಶಿಕ್ಷಣ ಇಲ್ಲದಂತಹ, ಯಾವುದೇ ರೀತಿಯ ಶಿಕ್ಷಣ ಇಲ್ಲದಂತಹ ಇಂಥವರನ್ನು ಸೇರಿಸಿಕೊಂಡು ನಾನು ಇಡೀ ಲೋಕಕ್ಕೆ ದೇವರ ಪ್ರೀತಿಯನ್ನು ಸಾರುತ್ತೇನೆಂದರೆ ಹೇಗೆ ಸ್ವಾಮಿ ಸಾಧ್ಯ? ಆದರೆ ದೇವರಿಗೆ ಇದು ಸಾಧ್ಯ. ನಿಮ್ಮ ವ್ಯವಹಾರ ಜ್ಞಾನದಂತಲ್ಲ ಅವರ ವ್ಯವಹಾರ ಜ್ಞಾನ, ಅದೆಷ್ಟೋ ಮಿಗಿಲಾದುದು. ಅದಕ್ಕೋಸ್ಕರ ಅವರು ಪ್ರೀತಿ ಹಾಗೂ ಕ್ಷಮೆ ಮಾತ್ರ ಅವರ ವ್ಯವಹಾರ ಜ್ಞಾನ. ಪ್ರಿಯರೇ, ಯೇಸು ಕ್ರಿಸ್ತರು ನಿಮ್ಮ ಹಾಗೆ 5ನೇದಾಗಿ ಅರ್ಥಶಾಸ್ತ್ರ ಬಲ್ಲವರಲ್ಲ. ಈಸ್ ಪುವರ್ ಇನ್ ಇಕಾನಮಿಕ್ಸ್. ಮತ್ತಾಯನ ಶುಭ ಸಂದೇಶ 20ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, ತೋಟದ ಯಜಮಾನ, ಕೂಲಿ ಆಳುಗಳು, ಆತನಿಗೆ ಕೂಲಿ ಆಳುಗಳು ಬೇಕು. ಬೆಳಗ್ಗೆ 9 ಗಂಟೆಗೆ ಅಲ್ಲಿ ಹೋಗಿ ರಸ್ತೆಗೆ ಕೆಲವ್ರನ್ನ ಇಟ್ಕೊಂಡ್ಬರ್ತಾರೆ. ತದನಂತರ ಮಧ್ಯಾಹ್ನ 12 ಗಂಟೆಗೆ ಅವರ ತೋಟಕ್ಕೆ ಕಳಿಸ್ತಾರೆ. ತದನಂತರ ಸಂಜೆ 3 ಗಂಟೆಗೆ ಕಳಿಸ್ತಾರೆ. ಸಂಜೆ 5 ಗಂಟೆಗೂ ಕೂಡ ಕೆಲವ್ರನ್ನ ಕಳಿಸ್ತಾರೆ. ಸಂಜೆ ಕೂಲಿ ಕೊಡುವಾಗ 5 ಗಂಟೆಗೆ ಕೆಲಸಕ್ಕೆ ಬಂದವರಿಗೆ ಒಂದೊಂದು ನಾಣ್ಯಗಳನ್ನು ಕೊಡ್ತಾರೆ. ತದನಂತರ 3 ಗಂಟೆಗೆ, 12 ಗಂಟೆಗೆ, 9 ಗಂಟೆಗೆ ಬೆಳಗ್ಗೆಯಿಂದ ಕೆಲಸ ಮಾಡಿದವ್ರಿಗೆ ಅಷ್ಟೇ ಕೂಲಿ ಕೊಡ್ತಾರೆ. ಇದೆಂಥ ಇಕಾನಮಿಕ್ಸ್, ಇದೆಂಥ ಅರ್ಥಶಾಸ್ತ್ರ? ಆದರೆ ಯೇಸು ಹೇಳ್ತಾರೆ, ಆಗ ಅವರೆಲ್ಲ ಗೊಣಗ್ತಾರೆ. ಯಾಕೆ ಸ್ವಾಮಿ, ನಾವು ಇಡೀ ದಿನ ಕೂಲಿ ಮಾಡಿದವ್ರಿಗೆ ನಮಗೆ ಜಾಸ್ತಿ ಕೂಲಿ ಕೊಡಬೇಕಲ್ಲ, ಅವರಿಗೆ ಮಾತ್ರ ಯಾಕೆ ನೀವು ನಮಗೆ ಯಾಕೆ ಕಡಿಮೆ ಕೊಡ್ತೀರಿ ಅಂತ ಹೇಳ್ಕೊ. ಆಗ ಹೇಳ್ತಾರೆ, ನಾನು ನಿಮ್ಮ ಜೊತೆ ಏನು ಮಾತನಾಡಿದನೋ ಅಷ್ಟು ಕೂಲಿಯನ್ನು ಕೊಟ್ಟಿದ್ದೇನೆ. ನನ್ನದನ್ನು ನನ್ನಿಷ್ಟ ಅನುಸಾರ ಕೊಡುವ ಹಕ್ಕು ನನಗಿಲ್ಲವೇ? ನನ್ನ ಔದಾರ್ಯವನ್ನು ಕಂಡು ನಿನಗೇಕೆ ಹೊಟ್ಟೆ ಹುರಿ? ಸ್ವಾಮಿ, ಇದು ಯೇಸುವಿನ ಅರ್ಥಶಾಸ್ತ್ರ. ಅವರಿಗೆ ಪ್ರೀತಿ ಹಾಗೂ ಕ್ಷಮೆ ಮಾತ್ರ ಗೊತ್ತು. ಎಲ್ಲರನ್ನೂ ಕೂಡ ಒಂದೇ ಲೆಕ್ಕದಲ್ಲಿ ಪ್ರೀತಿ ಮಾಡುವ ಕಾರಣ ಈ ಒಂದು ವಿಚಾರದಿಂದ ಅವರು ಈ ದೌರ್ಬಲ್ಯವನ್ನು ಕಾಣುತ್ತಾರೆ. ಪ್ರಿಯರೇ, ಯಾಕೆ ಯೇಸುವಿಗೆ ಈ ದೌರ್ಬಲ್ಯಗಳು? ಯಾಕೆ ಈ ಯೇಸುವಿಗೆ ಈ ವೀಕ್ನೆಸಸ್ಗಳು? ಒಂದೇ ಒಂದು ಉತ್ತರ ಯೋಹಾನನು ಬರೆದಂತಹ 1ನೇ ಪತ್ರ 14ನೇ ಅಧ್ಯಾಯ ಸ್ಪಷ್ಟವಾಗಿ ಹೇಳ್ತಾರೆ, ದೇವರು ಪ್ರೀತಿ ಸ್ವರೂಪಿ, ದೇವರು ಕರುಣಾಮಯಿ, ದೇವರು ಕ್ಷಮಾಮೂರ್ತಿ. ಆ ಕ್ಷಮಾಮೂರ್ತಿ, ಕರುಣಾಮಯಿ, ಪ್ರೀತಿ ಸ್ವರೂಪಿ ದೇವರ ಸದೃಶ ರೂಪ ಯೇಸು. ಆ ಕಾರಣ ಪ್ರೀತಿ ಕ್ಷಮೆ ಇರುವ ಕಡೆ ಉಳಿದದೆಲ್ಲವೂ ಕೂಡ ಗೌಣ. ಪ್ರಿಯರೇ, ನಾವೆಲ್ಲರೂ ಕೂಡ ಪಾಪಿಗಳು. ನಾವೆಲ್ಲರೂ ಕೂಡ ಘೋರ ಹಾಗೂ ಸಣ್ಣ ಪಾಪಗಳನ್ನು ಮಾಡ್ತೀವಿ. ಮನುಷ್ಯ ಸ್ವಭಾವದಿಂದ ಮತ್ತೆ ನಾವು ತಪ್ಪುಗಳನ್ನು ಮಾಡ್ತೀವಿ. ಆದರೆ ಮರೆಯದಿರೋಣ, ನಮ್ಮ ದೇವರು ಶಿಕ್ಷಿಸುವ ದೇವರಲ್ಲ, ನಮ್ಮ ದೇವರು ದೂಷಿಸುವಂತಹ ದೇವರಲ್ಲ, ನಮ್ಮ ಪಾಪಗಳನ್ನು ಲೆಕ್ಕ ಮಾಡಿ ಇಡುವಂತಹ ದೇವರಲ್ಲ, ನಮ್ಮ ತಪ್ಪುಗಳನ್ನು ಗಂಟು ಮೂಟೆ ಕಟ್ಟಿಕೊಂಡು ಅಲ್ಲಿ ತದನಂತರ ನಮ್ಮ ತಲೆ ಮೇಲೆ ಭಾರ ಇಡುವಂತಹ ದೇವರಲ್ಲ. ನಾವು ನೈಜ ಪಶ್ಚಾತ್ತಾಪ ಪಟ್ಟು ನಮ್ಮ ದೇವರಲ್ಲಿ, ಸ್ವಾಮಿ ನಾನು ತಪ್ಪು ಮಾಡಿದ್ದೇನೆ, ನನ್ನನ್ನು ಕ್ಷಮಿಸಿ ಎಂದುಕೊಂಡು ಕೇಳಿದರೂ ಸಾಕು, ಆ ದೇವರು ಎಲ್ಲವನ್ನ ಮರೆತು ಬಿಟ್ಟು ಮತ್ತೆ ನಮ್ಮನ್ನ ತಮ್ಮ ತೆಕ್ಕೆಯೊಳಗೆ ತೆಗೆದುಕೊಳ್ಳುವಂತಹ ದೇವರು. ಇಂತಹ ಕರುಣಾಸಾಗರ, ಪ್ರೀತಿ, ಕ್ಷಮಾಮಯಿ ಯೇಸು ಕ್ರಿಸ್ತರನ್ನು ನಾವು ದೂರ ಇಡಲಿಕ್ಕೆ ಹೇಗೆ ಸಾಧ್ಯ? ಹಿಂದೆ ನಾವು ನಿರ್ಧಾರ ಮಾಡೋಣ. ಆ ಕ್ಷಮಾಮಯಿ, ಕರುಣಾಮಯಿ ಯೇಸು ಕ್ರಿಸ್ತರನ್ನು ನಾವು ನಮ್ಮ ವೈಯಕ್ತಿಕ ಯೇಸುವನ್ನಾಗಿ ಸ್ವೀಕರಿಸೋಣ. ಖಂಡಿತವಾಗಿಯೂ ಕೂಡ ಆ ಪ್ರೀತಿಯ ಅನುಭವ ನಮಗೂ ಕೂಡ ಆಗುತ್ತದೆ. ಆಮೆನ್.